ಸೆಕೆಗಾಲದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ನಮ್ಮ ದೇಹನ ಸೂಪರ್ ಕೂಲಾಗಿ ಇಡುವಂತಹ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತಹ 4 ಸೂಪರ್ ಮಜ್ಜಿಗೆ ರೆಸಿಪಿನ ಹೇಳ್ತಾ ಇದ್ದೀನಿ. ಒಂದು ಚೂರು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತೊಂದು ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಏನಂತಂದರೆ ಈ ಸೆಕೆ ಟೈಮಲ್ಲಿ ದೇಹದ ಉಷ್ಣತೆ ತುಂಬ ಅಂದರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತಾ ಇರುತ್ತೆ. ತಡ್ಕೊಳಕ್ಕಾಗಲ್ಲ ಉರಿ ಬಿಸಿಲನ್ನು. ಇಂಥ ಟೈಮಲ್ಲಿ ನಮ್ಮ ದೇಹನ ಕೂಲಾಗಿ ಹೇಗೆ ಇಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಮಜ್ಜಿಗೆ ತುಂಬಾ ಒಳ್ಳೆಯದು. ಇದು ಪ್ಯೂರಾಗಿ ಇಂಡಿಯನ್ ಡ್ರಿಂಕ್ ಮತ್ತು ತುಂಬಾ ಒಳ್ಳೆಯದು. ಇದರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಿದೆ, ಇದಷ್ಟೇ ದೇಹನ ಕೂಲಾಗಿಡುತ್ತೆ. ಇಂಥ ಸೂಪರ್ ಮಜ್ಜಿಗೆಯ 4 ರೆಸಿಪೀಸ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ತುಂಬಾ ಸೂಪರ್ವಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೆಸಿಪೀಸ್ಗಳನ್ನು ನೀವು ಈ ಸೆಕೆ ಟೈಮಲ್ಲಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿ. ಇವತ್ತು ಈ ಸೆಕೆ ಟೈಮಲ್ಲಿ ನಮ್ಮ ದೇಹನ ತಂಪಾಗಿ ಇಡಲಿಕ್ಕೆ 4 ಅದ್ಭುತವಾಗಿರುವಂಥ ಮನೆಯಲ್ಲಿ ಯಾರು ಬೇಕಾದರೂ ಮಾಡಿ ದಿನ ಮಾಡ್ಬೋದಾದಂಥ ಮಜ್ಜಿಗೆ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿದೆ. ಎಲ್ಲ ರೆಸಿಪಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಮೊದಲಿಗೆ ನಾನು ನಾರ್ಮಲ್ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಮಜ್ಜಿಗೆ ಮಾಡಲಿಕ್ಕೆ ನಾನು ಜಸ್ಟ್ 1 ಗ್ಲಾಸಷ್ಟು ಮಜ್ಜಿಗೆ ಮಾಡಲಿಕ್ಕೆ 1 ಕಪ್ ಅಂದರೆ ಅಥವಾ ಈ ದೊಡ್ಡ ಸೌಟಲ್ಲಿ 1 ಸೌಟಷ್ಟು ಮಜ್ಜಿಗೆ ದಪ್ಪ ಮೊಸರನ್ನು ತಗೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಎಲೆ, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಬೋದು. ಇಲ್ಲ ಹಸಿಮೆಣಸಿನ್ಕಾಯಿ ಕೆಲವರಿಗೆ ಆ್ಯಸಿಡಿಟಿ ಆಗುತ್ತೆ ಅಂತ ಇದ್ದರೆ ಈ ಕಾಳುಮೆಣಸಿನ ಪುಡಿ ಇದೆಯಲ್ಲ, ಪೆಪ್ಪರ್ ಪುಡಿ ಇದೆಯಲ್ಲ, ಅದು ಬೇಕಾದರೂ ಸ್ವಲ್ಪನೇ ಹಾಕ್ಬೋದು, ಖಾರ ಬೇಕು ಅಂತಿದ್ರೆ ಮಾತ್ರ. ನಂತರ ಒಂದು ಸ್ವಲ್ಪ ಶುಂಠಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆಗೆ ಶುಂಠಿ ಹಾಕ್ಕೊಳ್ಳುವಾಗ ತುಂಬಾ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಬೋದು, ಇಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕೋಬೋದು. ಅದಾದ ನಂತರ ಇದಕ್ಕೆ ನಾನು ಇದು ತುಂಬಾ ಸೂಪರ್ ಕೂಲ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಸೌತೆಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಇದು ಆಪ್ಷನಲ್. ಸೌತೆಕಾಯಿ ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು, ತುಂಬಾ ಕೂಲಾಗಿರುತ್ತೆ ಇದನ್ನ ಕುಡಿದ್ರೆ. ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ನಾನು ಇದರಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು 1 ಗ್ಲಾಸ್ ಮಜ್ಜಿಗೆಗೆ. ಇದನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆ ಮಾಡಬೇಕು ಅಂತಿದ್ರೆ, ತೆಳು ಬೇಕು ಅಂತಿದ್ರೆ 1/4 ಗ್ಲಾಸಷ್ಟು ನಾವು ದಪ್ಪ ಮೊಸರನ್ನು ತಗೋಬೋದು. ನಿಮಗೆ ಮಜ್ಜಿಗೆ ದಪ್ಪ ಬೇಕು ಅಂತಿದ್ರೆ ಅರ್ಧ ಗ್ಲಾಸಷ್ಟು ನೀವು ಮೊಸರನ್ನು ತಗೊಳ್ಳಿ. ನೋಡಿದ್ರಲ್ಲ, ಸೂಪರ್ ಆಗಿರುವಂಥ ನಾರ್ಮಲ್ ಆಗಿರುವಂಥ ಕೂಲ್ ಆಗಿರುವಂಥ ಮಜ್ಜಿಗೆ ರೆಡಿಯಾಗಿದೆ. ಇದನ್ನ ನಾವು ಊಟ ಆದ ನಂತರ ದಿನ ಕುಡಿಬೋದು, ಮಕ್ಕಳಿಗೂ ಕೊಡ್ಬೋದು. ಇದಕ್ಕೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಕೂಲಾಗಿರುತ್ತೆ, ದೇಹನ ತುಂಬಾ ತಂಪಾಗಿಡುತ್ತೆ. ಇವಾಗ ಎರಡನೇದು ನಂದು ತುಂಬ ಫೇವ್ರೆಟ್, ಇದು ಒಗ್ಗರಣೆ ಮಜ್ಜಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಗ್ಗರಣೆ ಮಜ್ಜಿಗೆ ಮಾಡಲಿಕ್ಕೆ ನಾನು ಅರ್ಧ ಗ್ಲಾಸಷ್ಟು ಅಥವಾ 1 ಸೌಟಷ್ಟು ಮೊಸರನ್ನು ತಗೊತಾ ಇದ್ದೀನಿ. ಇದು 1 ಲೋಟದಷ್ಟು ಮಜ್ಜಿಗೆನ ಮಾಡ್ಕೊಳ್ಳೋಕ್ಕೆ. ಇವಾಗ ಇದಕ್ಕೆ ಒಗ್ಗರಣೆಗೆ ಒಗ್ಗರಣೆ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೂರು ಕಾಯಿಸ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೆಯದು. ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನ ಮೆಲ್ಲ ಉರಿಯಲ್ಲಿಟ್ಟು ನೀವು ಸಿಡಿಸಬೇಕು. ಅದು ಸಿಡಿದಾದ ನಂತರ ಇವಾಗ ಖಾರಕ್ಕೆ ಒಣಮೆಣಸಿದೆಯಲ್ಲ, ಇದನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಇದು ಸಿಡಿದಾದ ನಂತರ, ಮೊದಲೇ ಹಾಕಿದರೆ ಮೆಣಸು ಕರೆಕ್ಟ್ ಹೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಈ ಒಣಮೆಣಸು ಅಂತಂದರೆ, ನಾವು ಫ್ರೈ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಕರಿಬೇವು ಸೊಪ್ಪು ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಮಜ್ಜಿಗೆದು ಫ್ಲೇವರ್ ಇದೆಯಲ್ಲ, ನೀವು ಹಾಕಿ ಒಂದ್ಸರಿ ಮಾಡಿ ಕುಡಿದು ನೋಡಿ, ಸೂಪರ್ ಆಗಿರುತ್ತೆ. ಇದನ್ನ ನಾವು ಒಗ್ಗರಣೆ ತಣ್ಣಗಾದ ನಂತರ ಡೈರೆಕ್ಟಾಗಿ ಮೊಸರಿಗೆ ಹಾಕೋಬೋದು. ಇಲ್ಲ ನಾವು ಮೊಸರನ್ನು ನೀರು ಹಾಕಿ ಹದ ಮಾಡ್ಕೊಂಡ ನಂತರ, ಉಪ್ಪೆಲ್ಲ ಹಾಕಿ ಹದ ಮಾಡ್ಕೊಂಡ ನಂತರ ಬೇಕಾದರೂ ಒಗ್ಗರಣೆ ಹಾಕೋಬೋದು. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನೊಂದು ಅರ್ಧದಿಂದ ಸ್ವಲ್ಪ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ನೋಡಿ. ಸೂಪರ್ ಆಗಿರುವಂತಹ ಒಗ್ಗರಣೆ ಮಜ್ಜಿಗೆ ರೆಡಿಯಾಗಿದೆ. ಇದಕ್ಕೆ ನಾವು
ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕಿಲ್ಲದಿದ್ದರೂ ನಡೀತದೆ, ನಿಮ್ಮಿಷ್ಟ. ಸೂಪರ್ ಆಗಿರುವಂಥ ಒಗ್ಗರಣೆ ಮಜ್ಜಿಗೆ ರೆಡಿಯಾಗಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದರ ಫ್ಲೇವರ್ ನೀವು ಒಂದು ಸರಿ ಏನಾದರೂ ಮನೇಲಿ ಮಾಡಿದರೆ ಡೈಲಿ ಮಾಡಿ ಕುಡಿತೀರ. ಒಗ್ಗರಣೆ ಮಜ್ಜಿಗೆ ನನಗಂತೂ ತುಂಬಾ ಇಷ್ಟ. ಇದನ್ನು ಕೂಡ ಅಷ್ಟೇ ನೀವು ಡೈಲಿ ಕುಡಿಬೋದು. ನಿಮಗೆ ಹೆಲ್ತ್ ಕಾನ್ಷಿಯಸ್ ಅಂತಿದ್ರೆ ನೀವು ಒಗ್ಗರಣೆ ಹಾಕುವಾಗ ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಕುಡಿಬೋದು. ಸೆಕೆಗಾಲದಲ್ಲಿ ದೇಹನ ತುಂಬಾ ಕೂಲಾಗಿಡುತ್ತೆ ಇದು. ಮೂರನೆಯದಾಗಿ ಈಗ ಮಸಾಲ ಮಜ್ಜಿಗೆನ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. 1 ಗ್ಲಾಸಷ್ಟು ಮಜ್ಜಿಗೆನ ಮಾಡಲಿಕ್ಕೆ ನಾನು ಅರ್ಧ ಕಪ್ಪಷ್ಟು ಅಥವಾ ಅರ್ಧ ಗ್ಲಾಸಷ್ಟು ಮೊಸರನ್ನು ತಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆಯಷ್ಟು ಜೀರಿಗೆ ಪುಡಿ, ಚಿಟಿಕೆಯಷ್ಟು ಕೊತ್ತಂಬರಿ ಪುಡಿ, 1/4 ಸ್ಪೂನಷ್ಟು ಚಾಟ್ ಮಸಾಲ ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಉಪ್ಪು, ಸ್ವಲ್ಪ ಉಪ್ಪು. ಚಾಟ್ ಮಸಾಲದಲ್ಲಿ ಯೂಶ್ವಲಿ ಉಪ್ಪು ಇರುತ್ತೆ, ಆದ್ದರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಬೇಕು ಅಂತಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಪೆಪ್ಪರ್ ಪುಡಿನೂ ಅಂದರೆ ಕಾಳುಮೆಣಸಿನ ಪುಡಿನೂ ಹಾಕೋಬೋದು. ಹಾಕ್ಕೊಂಡು ಇವಾಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ನೀರನ್ನು ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಸಾಲ ಮಜ್ಜಿಗೆಗೆ ಚಾಟ್ ಮಸಾಲ ಹಾಕಿದ್ರೇ ಸೂಪರಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಸ್ಪೈಸಿ, ಖಡಕ್ ಈ ಥರ ಫ್ಲೇವರ್ ಇಷ್ಟ ಇರುತ್ತಲ್ವ, ಅವರಿಗಂತೂ ಈ ಮಸಾಲ ಮಜ್ಜಿಗೆ ಸಖತ್ ಇಷ್ಟ ಆಗುತ್ತೆ. ಒಂದ್ಸರಿ ನೀವೇ ಬೇಕಾದರೆ ಮನೇಲಿ ಮಾಡಿ ಕುಡಿದು ನೋಡಿ. ಮಸಾಲೆ ಜಾಸ್ತಿ ಹಾಕೋಬೇಡಿ ಸ್ಪೈಸಸ್, ಯಾಕಂತಂದರೆ ಮತ್ತೆ ಬಾಡಿನದು ಹೀಟ್ ಮಾಡುತ್ತೆ. ಸ್ವಲ್ಪ ಸ್ಪೈಸಸ್ ಕಮ್ಮಿ ಹಾಕ್ಕೊಂಡು ಮಾಡಿ ಕುಡೀರಿ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕುಡಿಯೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು, ಸೂಪರಾಗಿರುತ್ತೆ. ಈಗ 4ನೇದು, ಇದು ತುಂಬಾ ಕೂಲ್ ಅಂದರೆ ತುಂಬಾ ತಂಪು, ಪುದೀನ ಮಜ್ಜಿಗೆ ಸೂಪರಾಗಿರುತ್ತೆ. ಇದನ್ನ ಮಾಡಲಿಕ್ಕೆ 1 ಲೋಟದಷ್ಟು ಮಜ್ಜಿಗೆ ಮಾಡಲಿಕ್ಕೆ ನಾನು 1 ಸೌಟಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಹಿಡಿಯಷ್ಟು ಸ್ವಲ್ಪ ಪುದೀನ, ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕೋಬೋದು. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಬುವಾಗ ಹಾಕ್ಬೋದು. ಇದಿಷ್ಟನ್ನು ಹಾಕಿ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಬೇಕಾದರೂ ಹಾಕೋಬೋದು. ನಾನು ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಹಾಕ್ತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೊಂದು ಅರ್ಧದಿಂದ 3 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ನಾನು ಸ್ವಲ್ಪ ಸೌತೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು. ತುಂಬಾ ಒಳ್ಳೆಯದು. ಕೂಲ್ ಅಂತಂದರೆ ಇದೆಲ್ಲ ಇಷ್ಟು ನಾನು ತೋರಿಸಿದ್ನಲ್ಲ ಮಜ್ಜಿಗೆ, ಇದೆಲ್ಲದಕ್ಕಿಂತ ತುಂಬಾ ಕೂಲ್ ಅಂತಂದರೆ ಈ ಮಜ್ಜಿಗೆ. ಯಾಕಂತಂದರೆ ಪುದೀನ ಸೊಪ್ಪು ತುಂಬಾ ದೇಹನ ತಂಪಾಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೌತೆಕಾಯಿ ಕೂಡ ಅಷ್ಟೇ ದೇಹನ ತಂಪು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಮಜ್ಜಿಗೆನ ನೀವು ಡೈಲಿ ಮಾಡಿ ಕುಡಿಬೋದು. ಸೂಪರ್ ಆಗಿರುವಂತಹ ಮಿಂಟ್ ಮಜ್ಜಿಗೆ ಕೂಡ ರೆಡಿಯಾಗಿದೆ. ನೋಡಿದ್ರಲ್ಲ, 4 ವೆರೈಟಿಯ 4 ಡಿಫ್ರೆಂಟ್ ಟೈಪ್ದು ಸೂಪರ್ ಆಗಿರುವಂಥ ಕೂಲ್ ಆಗಿರುವಂಥ ಮಜ್ಜಿಗೆನ ನೀವು ಸೆಕೆ ಜಾಸ್ತಿ ಇರುತ್ತಲ್ವ ದಿನ ಕುಡಿಯಿರಿ. ದೇಹನ ಡಿಹೈಡ್ರೇಷನ್ ಆಗುತ್ತಲ್ವ, ಅಂದರೆ ನೀರಿನ ಅಂಶ ಹೋಗಿ ನಿರ್ಜಲೀಕರಣ ಅಂತ ಏನಂತಾರೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಜ್ಜಿಗೆ ತುಂಬಾ ಒಳ್ಳೆಯದು. ತುಂಬಾ ಕೂಲಾಗಿರುತ್ತೆ, ಡೈಜೆಷನ್ಗೆ ಒಳ್ಳೆಯದು. ತುಂಬಾ ಅಂದರೆ ಈ ಬೆವರು ಪ್ರಾಬ್ಲಮ್ ಇರುತ್ತಲ್ವ ಅದಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ 4 ಅದ್ಭುತವಾಗಿರುವಂಥ ಮಜ್ಜಿಗೆ ರೆಸಿಪಿನ ಮಾಡಿದ್ವಿ ಅಂತ. ಡೈಲಿ ಮಾಡಿ ಕುಡೀರಿ. ಡೈಲಿ 3 ಟೈಮ್ ಬೇಕಾದರೂ ಮಾಡಿ ಕುಡಿಬೋದು. ಆದರೆ ಕತ್ಲಿಗೆ ಅಂದರೆ ನೈಟಲ್ಲಿ ಮಜ್ಜಿಗೆ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತಾರೆ. ನೀವು ಒಂದು 7 ಗಂಟೆ ಮುಂಚೆ ಕುಡ್ಕೊಳ್ಳಿ ಏನಾದರೂ ಬೇಕು ಅಂತ ಇದ್ದರೆ. ನನ್ನ ಇವತ್ತಿನ ಈ ವಿಡಿಯೋ ಅಥವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಕೂಡ. ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ಸೆಕೆ ಟೈಮಲ್ಲಿ ಎಲ್ಲರೂ ಏನು ಕುಡಿಯೋದು ಅಂತ ಹುಡುಕ್ತಾ ಇರ್ತಾರೆ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಾನು ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.